ಆಲ್ ರೈಟ್, ಕಾಟೇರ ಇದು ಡಿ ಬಾಸ್ ಆ್ಯಕ್ಟ್ ಮಾಡ್ತಿರುವ ಹಾಗೆ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ. ಹಾಗೆ ಈ ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಮಾಡಿದ್ದಾರೆ. ಆದರೆ ಈ ಟ್ರೈಲರ್ನ ನೋಡಿ ನನಗೆ ಏನು ಅನ್ನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ. ಫಸ್ಟ್ ಆಫ್ ಆಲ್ ಟ್ರೈಲರ್ ನನಗೆ ಭಾಳ ಇಷ್ಟ ಆಯಿತು. ಆದರೆ ಈ ಟ್ರೈಲರ್ ಬಗ್ಗೆ ಒಂದೆರಡು ನೆಗೆಟಿವ್ಸು ಇದ್ದಾವೆ. ನೆಗೆಟಿವ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಪಾಸಿಟಿವ್ಸ್. ಟ್ರೈಲರ್ ಕಟ್ ಮಾಡಿರೋ ವಿಧಾನ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಇವಾಗ ಎಲ್ಲರೂ ಟ್ರೈಲರ್ನಲ್ಲೇ ತಮ್ಮ ಪ್ಲಾಟ್ನ ಒಂದು ಹಿಂಡನ್ನ ಕೊಟ್ಟು ಜನಗಳನ್ನ ಥಿಯೇಟ್ರಿಗೆ ಬರೋ ಥರ ಮಾಡ್ತಾರೆ. ಆದರೆ ಕಾಟೇರ ಟೀಮ್ ಅವರು ಈ ಟ್ರೈಲರ್ನಲ್ಲಿ ಎಲ್ಲೂ ಸಿನಿಮಾದ ಪ್ಲಾಟ್ನ ಬಿಟ್ಕೊಟ್ಟಿಲ್ಲ. ಹಾಗೆ ಈ ಟ್ರೈಲರ್ ನನಗೆ ಬರೀ ಆ ಕಾಟೇರ ವರ್ಲ್ಡ್ನ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಾಟೇರ ವರ್ಲ್ಡ್ನ ಇಂಟ್ರೊಡಕ್ಷನ್ ಅಂತ ಅನ್ನಿಸ್ತು. ನನಗೆ ಪರ್ಸ್ನಲಿ ಈ ಟ್ರೈಲರ್ನಲ್ಲಿ ಡೈಲಾಗ್ಸ್ ಭಾಳ ಇಷ್ಟ ಆದವು. ಹಾಗೆ ಆ ಕಾಟೇರ ವರ್ಲ್ಡ್ಗೆ ಪರ್ಫೆಕ್ಟ್ ಸೆಟ್ ಆಗಿದ್ವು ಅಂತ ಅನ್ನಿಸ್ತು. ಇನ್ನು ಟ್ರೈಲರ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ವಿ ಹರಿಕೃಷ್ಣ ಅವರ ಪ್ರೀವಿಯಸ್ ವರ್ಕ್ಗಿಂತ ಸ್ವಲ್ಪ ಬೆಟರ್ ಅನ್ನಿಸ್ತು. ಸಿನಿಮಾದಲ್ಲಿ ನೋಡೋಣ ಏನಾದರೂ ಸರ್ಪ್ರೈಸ್ ಮಾಡ್ತಾರಾ ಅಂತ. ಇನ್ನು ಈ ಕಾಟೇರ ಸಿನಿಮಾದ ಡೈರೆಕ್ಟರ್ ಆದ ತರುಣ್ ಸುಧೀರ್ ಅವರ ವರ್ಕ್ಗೆ ನಾನೇನು ದೊಡ್ಡ ಫ್ಯಾನ್ ಅಲ್ಲ. ಆದರೆ ಈ ಟ್ರೈಲರ್ನ ನೋಡಿ ಇವರ ಮೇಲೆ ಸ್ವಲ್ಪ ನಂಬಿಕೆ ಬಂದಿದೆ. ಇನ್ನು ಈ ಫಿಲ್ಮ್ನ ಸಿನಿಮಾಟೋಗ್ರಾಫರ್ ಸುಧಾ ಅವ್ರನ್ನ ಮೆಚ್ಕೊಳ್ಳೇಬೇಕು. ಯಾಕಂದರೆ ಈ ಟ್ರೈಲರ್ನಲ್ಲಿ ಕೆಲವು ಫ್ರೇಮಿಂಗ್ಸ್ ನನಗೆ ಭಾಳ ಇಷ್ಟ ಆದವು. ಹಾಗೆ ಆ 1970s ಫೀಲ್ನ ತರಿಸ್ತಾರೆ ಅಂತ ಅನ್ಕೋತೀನಿ. ಇನ್ನು ಫೈನಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಷಯಕ್ಕೆ ಬಂದರೆ ಹಿ ಲುಕ್ ಗುಡ್ ಎಟ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ಆ್ಯಂಡ್ ಟ್ರೈಲರ್ನಲ್ಲಿ ಅವರ ಡೈಲಾಗ್ನ ಕೇಳಿ ಈ ಫಿಲ್ಮ್ಗೆ ಎಫರ್ಟ್ ಹಾಕಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಲಾಸ್ಟಲ್ಲಿ ಬರೋ ಆ ಚೇಂಜ್ ಅವರ್ ಓಲ್ಡ್ ಲುಕ್ ಅಂತೂ ಅವರ ತಂದೆನ ನೆನಪು ಮಾಡ್ತು. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬಂದರೆ ಈ ಟ್ರೈಲರ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ವಲ್ಪ ವೀಕ್ ಅಂತ ಅನ್ನಿಸ್ತು. ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು ಅಂತಲೂ ಅನ್ನಿಸ್ತು. ಹಾಗೆ ಈ ಫಿಲ್ಮ್ನ ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿದೆ. ಆದರೆ ಈ ಫ್ರೇಮ್ನಲ್ಲಿರೋ ಮಚ್ಚುಕತ್ತಿಗಳೆಲ್ಲ ಫೇಕ್ ಅಂತ ಗೊತ್ತಾಗ್ತಿದ್ದಾವೆ. ಇವರು ಫಿಲ್ಮ್ ರಿಲೀಸ್ ಆಗೋದಕ್ಕೆಲ್ಲ ಫಿಕ್ಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಈ ಫಿಲ್ಮ್ ಇದೇ ತಿಂಗಳಲ್ಲಿ 29ನೇ ತಾರೀಕಿಗೆ ರಿಲೀಸ್ ಆಗಲಿದೆ. ಮತ್ತೆ ಸಿಗೋಣ ಬಗೀರ ಟೀಸರ್ ರಿವ್ಯೂನಲ್ಲಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.